ಸುವರ್ಣ ಕ್ರಿಯೇಷನ್ಸ್ ಬಿಸಿ ರೋಡು ನಿರ್ಮಾಣದ ಪದ್ದೈ ಬಂಗಾರ್ ತುಳು ಕಿರುಚಿತ್ರದ ಮುಹೂರ್ತ ಕಾರ್ಯಕ್ರಮ ಇಂದು ಶ್ರೀ ಕ್ಷೇತ್ರ ಪನೋಳಿಬೈಲಿನಲ್ಲಿ ನಡೆಯಿತು. ಕಾಣಿಕ ದೈವ ಶ್ರೀ ಕಲ್ಲುಟ್ಟಿ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಮುಹೂರ್ತ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಚಲನಚಿತ್ರ ಯುವ ನಿರ್ದೇಶಕ ನಾಟಕಕಾರ ಜೆಪಿ ತುಮಿನಾಡ್ ಮತ್ತು ರಂಗಭೂಮಿ ನಟ ಪ್ರಕಾಶ್ ತುಮಿನಾಡು ಅವರು ಕಿರುಚಿತ್ರದ ಪ್ರಥಮ ಪೋಸ್ಟರ್ ಅನ್ನು ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು. ಹಾಗೆಯೇ ಲಕ್ಷ್ಮೀಶ ಕುಲಾಲ್ ಮತ್ತು ಜಯರಾಜ ಅತ್ತಾಜೆ ಅವರ ನಿರ್ಮಾಣದಲ್ಲಿ ಮೂಡಿಬರಲಿರುವ ಕಿರುಚಿತ್ರದಲ್ಲಿ ತ್ರಿಶಾಲ್ ಶೆಟ್ಟಿ ಪುಂಜ ಅವರ ಛಾಯಾಗ್ರಹಣವಿರಲಿದೆ. ಇನ್ನು ವಿಕ್ರಮ್ ನಾಯಕ್ ಅವರ ಸಂಕಲನ ಹಾಗೂ ಯುವ ಕಲಾವಿದ ರಚನ್ ಆಲಾಡಿ ನಿರ್ದೇಶನದಲ್ಲಿ ಈ ಕಿರುಚಿತ್ರ ಶೀಘ್ರವೇ ವೀಕ್ಷಕರ ಮುಂದೆ ಬರಲಿದೆ. ಕಾರ್ಯಕ್ರಮದಲ್ಲಿ ಕಿರುಚಿತ್ರದ ಕಲಾವಿದರು ಉಪಸ್ಥಿತರಿದ್ದರು. ಸುವರ್ಣ ಕ್ರಿಯೇಷನ್ಸ್ ಲಕ್ಷ್ಮೀಶ್ ಕುಲಾಲ್ ಮತ್ತು ಜಯರಾಜ್ ನಿರ್ಮಾಣ ತ್ರಿಶೂಲ್ ಶೆಟ್ಟಿ ನಿರ್ದೇಶನದೊಂದು ಪದ್ದೈ ಬಂಗಾರ ಕಿರುಚಿತ್ರ ನಡೆಯೋದು. ಸೊ ಸದ್ಯಡೆ ಒಂದು ಯೂಟ್ಯೂಬ್ದು ಲೋಕಾರ್ಪಣೆ ಆಗ್ತದೆ, ದಿನ ಗಂಟೆ ಆಗ್ತದೆ. ಸೊ ತುಳುನಾಡದಕ್ಕೂ ನಮ್ಮ ಅನೇಕ ತುಂಬಲ ನಮ್ಮ ತುಳುನಾಡದ ದೇವರನ್ನ ಮಸ್ತ್ ಕಿರುಚಿತ್ರ ಅವಾರ್ಡ್ ಆಲ್ಮೋಸ್ಟ್ ಮಾತ ಬೈದಿದೆ. ಸೊ ಈಗ ಮಸ್ತ್ ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಒಂಜಿ ಕಿರುಚಿತ್ರಗಳ ಸಂಪೂರ್ಣ ಸಹಕಾರ ಬೇಡ ಒಂದು ಹೊಸ ತಂಡ ಮಾತಾಡಲೇ ಈ ಮೂಲಕ ವಿನಂತಿ ಮಾಡ್ತಾರೆ. ಅಂಚನೆ ಇಡೀ ತಂಡವು ಅಭಿನಯ ಸಲ್ಲಿಸೋದು ನಿಖಲ ತಂಡದ ಮಾತಾಡಿದ್ದ ಬೇಲ ಶುಭ ಇರ್ತದೆ. ನಾಟಕದ ಪರಿಚಯ ಅದು ಎಲ್ಲ ಕಲಾವಿದೆ ಅಂಚನೆ ಅಟೊಂಗಾಡು ಮಂಜಿ ನಿರ್ದೇಶಕ್ಕೆ ಸ್ಕ್ರಿಪ್ಟ್ ರೈಟರ್ ಎಂದು ಅಪ್ಪಗ ಪೂರ ಡಿಸ್ಕಸ್ ಮಾಡ್ತೇವೆ. ಹೆಂಚ ಬಂದ್ಬಿಡ ಶಾರ್ಟ್ ಫಿಲ್ಮ್ ಬಂದ್ಬಿಡ ಅಂಚೆಂಚ ಅಂಥದ್ದು ಬರ್ತದೆ. ಇತ್ತೇನಿಯತ್ತೆ ಏತನೇ ಶಾರ್ಟ್ ಫಿಲ್ಮ್ ಮೂಜಿನ ಕಿರುಚಿತ್ರ ಒಂದು ಎಡ್ಡ ತಂಡ ಕಟ್ಟೊಂದು ಇನ್ನಿತ ಮೂಜಿನ ಕಿರುಚಿತ್ರದ ಮುಹೂರ್ತನು ಈ ಪುಣ್ಯ ಕಾರಣಿಕ ಕ್ಷೇತ್ರ ಮಂದಿರ ಪದ್ದೈ ಬಂಗಾರ್ ದೈವದ ಒಂಜಿ ಛಾಯಾಚಿತ್ರ ಉಪ್ಪುನಂಚಿನೇ ಒಂಜಿ ಈ ಪೋಸ್ಟರ್ ಏನಿ ಮೂಲು ಇಂಗ್ಲು ಬಿಡುಗಡೆ ಮೂಲಕ ಈ ಕಿರುಚಿತ್ರ ಲಂಚನೆ ಈ ದೈವದೇವರ ಆಶೀರ್ವಾದ ಬಾರಿ ಪೊರ್ಲಾದ ಈ ತಂಡ ನನಾತ್ ಕಿರುಚಿತ್ರ ಮಂತದ ಹಿಡಿದು ಸಿನಿಮಾ ಮನ್ಪುನಡೆ ಎತ್ತಡ ಬಂದು ಈ ಮೂಲಕ ಹೆಂಗೆ ತಂಡದ ಮಾತ್ರ ಇರಲ್ಲ.